ಕರ್ನಾಟಕದ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಗರದ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ತುಳು ನಾಟಕ ಪರ್ವ ನಡೆಯಿತು. ಸಂಜೀವ ಎಸ್ಕೆ ರಚನೆಯ ಪೊರ್ಲು ನಾಟಕ ಪ್ರದರ್ಶನಗೊಂಡಿತು. ಮಂಗಳೂರಿನ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ತುಳು ನಾಟಕ ಪರ್ವ ನಡೆಯುತ್ತಾ ಇದ್ದು, ಇನ್ನು 5ನೇ ದಿನ ಸಂಜೀವ ಎಸ್ಕೆ ರಚನೆಯ ಪೊರ್ಲು ನಾಟಕ ಪ್ರದರ್ಶನಗೊಂಡಿತು. ಇನ್ನು ನಾಟಕ ರಚನೆಗಾರ ಸಂಜೀವ ಎಸ್ಕೆ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ, ಡಿಎಸ್ ಬೋಳೂರು, ರೋಹಿಣಿ ಜಗರಾಮ್, ಎ ಶಿವಾನಂದ ಕರ್ಕೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಟಕ ಪರ್ವ ಈ ಪರ್ವಡು ತುಂಬುದ ಹಿರಿಯ ಖ್ಯಾತಿ ಪಡೆಯಂಚಿನ ನಾಟಕಗಾರರಿನ ಪರಿಚಯ ಬಂತದ್ದು ಅಕಲ ಒಂಜಿ ಅತ್ಯುತ್ತಮ ನಾಟಕಗಳನ್ನ ಈ ಸ್ಟೇಜ್ ಮಿತ್ತು ಪ್ರದರ್ಶನ ಮಾಡುವ ಅವಕಾಶ ಐಟೊಟ್ಟಿಗೆ ಪದರಂಗೀತ ಕಾರ್ಯಕ್ರಮ ಒಂದು ಹೊಸ ಹೊಸ ಜೋಕುಲೆಗೆ ಆಕಲ್ನ ಪ್ರತಿಭೆನೆ ವ್ಯಕ್ತಪಡಿಸಿರೋ ಒಂಜಿ ಅವಕಾಶ ಆಗ್ತದೆ. ಎಂಕಲ್ನ ತುಂಬದ ಹಿರಿಯ ಖ್ಯಾತ ನಾಟಕ ರಚನೆಕಾರಕಲ್ನ ಅತ್ಯುತ್ತಮನ ಕೃತಿಟ್ ಪಾತ್ರ ಮಲ್ಪರ ಇದ್ದದ ಹೊಸ ಹೊಸ ಕಲಾವಿದರಿಗೆ ಒಂಜಿ ಅವಕಾಶ. ತದಬಳಿಕ ಸಂಜೀವ ಎಸ್ಕೆ ರಚನೆಯ ಪೊರ್ಲು ನಾಟಕ ಪ್ರದರ್ಶನಗೊಂಡಿತು. ದೊಡ್ಡ ಫಲ ಪಾತಿರ್ನೆ ನಿನ್ನ ಒಂಜಿ ದಿನ ರಾತ್ರಿ ನಿನ್ನ ರೂಮಿಗೆ ಬರ್ತದೆ ದೊಡ್ಡಪ್ಪ ಬರೆದಿನ ಲೆಟರ್ ಐಕೆ ಐಕೆ ಮಾರ್ಚ್ 10ನೇ ತಾರೀಕಿಗೆ ರಾತ್ರಿ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.